ಕುಡ್ಲದ ಎಮ್ಮೆಕೆರೆಟ್ ಅಂತಾರಾಷ್ಟ್ರೀಯ ಮಟ್ಟದ ಈಜುಕೊಳ ನವೆಂಬರ್ 24 ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಆಯರುಂಡು. ಅಂಡ ಲೋಕಾರ್ಪಣೆಗೆ ಮುಹೂರ್ತ ಫಿಕ್ಸ್ ಆಯ್ಲೆಕನೆ ಎಮ್ಮೆಕೆರೆ ಮೈದಾನ ನಿರ್ಲಕ್ಷ್ಯ ಆತಂಡು ಪನ್ಪಿ ಅಪಸ್ವರ ಕೇಂದು ಬರೊಂದುಂಡು. ಎಮ್ಮೆಕೆರೆಯನ್ನು ಮುಚ್ಚಿದು ಐತ ಸಮಾಧಿದ ಮಿತ್ತು ಈಜುಕೊಳ ನಿರ್ಮಾಣದ ಪಾತೆರ ಆಯ್ಲೆಕನೆ 2017 ಎಮ್ಮೆಕೆರೆ ಮೈದಾನ ಒರಿಪದು ಹೋರಾಟ ಸಮಿತಿ ಹೋರಾಟ ಮಂತಿತ್ತಂಡು. ಅಪಗದ ಶಾಸಕ ಜೆಆರ್ ಲೋಬೋಮೇರ್ ಸ್ಥಳೀಯರ್ನ ಭಾವನೆಗೆ ಬೆಲೆ ಕೊರ್ದು ಈಜುಕೊಳನು ಬೇತೆ ಕಡೆ ನಿರ್ಮಿಸಾರ ತೀರ್ಮಾನ ಮಂತಿತ್ತರ. ಬೊಕ್ಕ ಬತ್ತಿನ ಇತ್ತಿದ್ದ ಶಾಸಕ ವೇದವ್ಯಾಸ್ ಕಾಮತ್ ಉಂದುವೆ ಜಾಗೆಡ್ ಈಜುಕೊಳ ನಿರ್ಮಾಣದ ತೀರ್ಮಾನದ ತೊಂದರ ಕೂಡ ಹೋರಾಟ ಸಮಿತಿ ಪ್ರತಿಭಟನೆ ಮನ್ಪುನಗ ಶಾಸಕರು ಅಧಿಕಾರಿಲೆನುಲೆತ್ತದು ಸ್ಥಳೀಯರ್ನ ಒಟ್ಟಿಗೆ ಪಾತೆರ್ದು 2 ಎಕರೆ ಜಾಗೆ ಈಜುಕೊಳಕ್ಕೆ 1.57 ಎಕರೆ ಗೊಬ್ಬುನ ಮೈದಾನಗ ಕೊರ್ಪಾಂದು ಪಂದಿತ್ತರ. ಈಜುಕೊಳ ಬೊಕ ಮೈದಾನ ರಡ್ಡೆಲ್ಲ ಒಟ್ಟಿಗೆ ಲೋಕಾರ್ಪಣೆ ಮನ್ಪುವಂದು ಕಟೀಲು ಶ್ರೀದೇವಿಗೆ ಆಣೆ ಮಂತದು ವಾಗ್ದಾನ ಮಂತಿತ್ತರ. ಆಂಡ ಇತ್ತೆ ಈ ಭರವಸೆ ಮಣ್ಣಾತುಂಡು ಪಂದು ಹೋರಾಟ ಸಮಿತಿ ಆಕ್ರೋಶ ವ್ಯಕ್ತಪಡಿಸದುಂಡು. ಇತ್ತೆ ಈಜುಕೊಳ ಕಾಮಗಾರಿ ಪೂರ್ಣ ಆದು ಲೋಕಾರ್ಪಣೆ ಆವೊಂದುಂಡು. ಆಂಡ ಮೈದಾನದ ಕಾಮಗಾರಿ ಆತಿನೇ ಇಜ್ಜಿ ಸಾದಿ ಬೊಕ ಒಳಚರಂಡಿ ವ್ಯವಸ್ಥೆ ಸರಿಯಾದ ಮನ್ಪಂದ ಈಜುಕೊಳ ಲೋಕಾರ್ಪಣೆ ಆವೊಂದುಂಡು. ಮೈದಾನನ ಅಭಿವೃದ್ಧಿ ಮನ್ಪಂದೆ ಮೋಸ ಮಂತಿದ್ದಾರೆ. ಕೆಲವೊಂಜಿ ಸ್ವಯಂ ಪ್ರೇರಿತ ವ್ಯಕ್ತಿಲು ಈ ಈಜುಕೊಳ ಎಂಕ್ಲಿನನೆ ಪನ್ಪುಲೆಕ ಸ್ಥಳೀಯರು ಅಡೆಗೆ ಬರ್ಪುನೆನು ವಿರೋಧ ಮಂತೊಂದುಲ್ಲೆರು. ಅಂಚಾದು ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಲು ಈ ಬಗೆಟ್ ಸಭೆಲೆತ್ತದು ಮೈದಾನ ಅಭಿವೃದ್ಧಿ ಮಂತಿ ಬೊಕ್ಕನೆ ಈಜುಕೊಳ ಲೋಕಾರ್ಪಣೆ ಆವಡ್ ತರಾತುರಿಟು ಉದ್ಘಾಟನೆ ಬೊರ್ಚಿ ಬೊಕ ಮೈದಾನದ ಅಭಿವೃದ್ಧಿಗೆ ಕಾಸದೀತಿನ ಆದೇಶ ಪ್ರತಿ ಕೊರ್ಪುಲೆಕ ಆಗ್ರಹಿಸದು ನವೆಂಬರ್ 14 ಹೋರಾಟ ಸಮಿತಿ ಎಮ್ಮೆಕೆರೆ ಮೈದಾನಡ್ ಪ್ರತಿಭಟನೆ ಮನ್ಪೆರ ಉಂಟು ಮಾತ್ರ ಉಪಯೋಗಿಸ್ತಕ್ಕಂಥದ್ದು. ಬಾಕಿ ಅದಕ್ಕೆ ಬೇಕಾದಂಥ ಅರ್ಧ ಎಕರೆಯಲ್ಲಿ ಅದಕ್ಕೆ ಬೇಕಾದಂಥ ಸೆಟ್ ಬ್ಯಾಕನ್ನು ಬಿಟ್ಟು 2 ಎಕರೆ ಯೋಜನಾ ಕ್ರೀಡಾ ಇಲಾಖೆಗೆ ಮೀಸಲಾಗಿರ್ತಕ್ಕಂಥ ಮಾತನ್ನು ಹೇಳಿದರು. 1 ಎಕರೆ 57 ಸೆಂಟ್ಸ್ ಜಾಗವನ್ನು ನಮ್ಮ ಮೈದಾನಕ್ಕೆ ಕಾರ್ಪೊರೇಷನ್ ಮೂಲಕ ಕಾರ್ಪೊರೇಷನ್ನ ಮಾಲಕತ್ವದಲ್ಲಿ ಸ್ಥಳೀಯರಿಗೆ ಉಪಯೋಗಕ್ಕೋಸ್ಕರ ಈ ಮೈದಾನವನ್ನು ಇಡಬೇಕನ್ನೋ ದೃಷ್ಟಿಯಲ್ಲಿ ಮಾತುಕತೆ ನಡೆದು ಈ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಇದನ್ನು ತಯಾರಿಸಿ ನಮಗೆ ಕೂಡ ಆ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದ್ದೆವು. ಆ ಸಂದರ್ಭದಲ್ಲಿ ವೇದವ್ಯಾಸ್ ಕಾಮತ್ರು ಮೈದಾನಕ್ಕೆ ಬಂದಿದ್ದರು, ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಬಂದಿದ್ದರು. ಅದಲ್ಲದೆ 2 ಸಭೆಯನ್ನು ಮಾಡಿದ್ದಾರೆ. ಆವಾಗ ರಮನಾಥ್ ರೈ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಕೂಡ DC ಆಫೀಸಲ್ಲಿ ನಮ್ಮ ಎಲ್ಲರಿಗೂ ಕೂಡ ಹೋರಾಟ ಸಮಿತಿ ಕೂಡ ಇದನ್ನು ನೀಡಿ ನೋಟಿಸನ್ನು ನೀಡಿ ಅಲ್ಲಿ ಕೂಡ ಚರ್ಚೆ ಆಗಿ ಈ ರೀತಿ ಮಾಡುವ, ನೀವು ಇದಕ್ಕೆ ಇದು ಮಾಡಬೇಡಿ ಅನ್ನುವ ದೃಷ್ಟಿಯಲ್ಲಿ ಮಾತಾಡಿದರು. ನಾವು ನಂತರ ಅದಕ್ಕೆ ಇಲ್ಲ, ಈ ಪ್ರಾಜೆಕ್ಟ್ ಕೆರೆ ಆದದ್ರಿಂದ ಇದು ಕಾನೂನಿಗೆ ವಿರುದ್ಧವಾಗಿರ್ತದೆ, ಯಾವುದೇ ಕಾರಣಕ್ಕೂ ಕೆರೆ ಮುಚ್ಚಿ ಮಾಡಬಾರ್ದು ಅಂತಕ್ಕಂಥ ಆವಾಗ ಹೋರಾಟಗಾರರು ಕೂಡ ಆ ಸಂದರ್ಭದಲ್ಲಿ ಬಂದಿದ್ದರು. ಪ್ರಕೃತಿ ವಿರುದ್ಧವಾಗಿ ಯಾವುದೇ ಕಾರ್ಯ ಆದಾಗ ಹೋರಾಟಗಾರರು ಬರ್ತಿದ್ರು, ಶಶಿಧರ್ ಶೆಟ್ಟಿ ಅವರು ಇವರೆಲ್ಲ. ಆವಾಗ ಕೂಡ ಅವರು ಬಂದು ಇದು ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದರು. ನಂತರ ಪುನಃ ವೇದವ್ಯಾಸ್ ಕಾಮತ್ರು ನಾವು ಹೋರಾಟ ನಡೆಸಿದಾಗ ಪುನಃ ಅವರು ಸ್ಪಾಟಿಗೆ ಬಂದು ನಮ್ಮನ್ನೆಲ್ಲ ಕರೆದು, ನೀವೇನು ಹೆದರಬೇಡಿ, ಇದಕ್ಕೆ ನಾನು ಜವಾಬ್ದಾರಿ. 1 ಎಕರೆ 57 ಸೆಂಟ್ಸಲ್ಲೇ ನಿಮಗೆ ಸುಸಜ್ಜಿತವಾದಂಥ ಒಂದು ಸ್ಟೇಡಿಯಮ್ಮನ್ನು ಮಾಡಿಕೊಂಡು ಗ್ಯಾಲರಿಯನ್ನು 2-3 ಕಡೆ ನಿರ್ಮಿಸಿ ಅದಕ್ಕೆ ವಾಕಿಂಗ್ ಟ್ರ್ಯಾಕನ್ನು ಹಿರಿಯರಿಗೆ ಆಗುವ ಹಾಗೆ ಮಾಡಿಕೊಟ್ಟು, ಮತ್ತು ಸ್ಥಳೀಯವಾಗಿ ಅಲ್ಲಿಗೆ ಯಾವಾಗಲೂ ಕ್ರೀಡಾಕೂಟಗಳು ಆಗೋದ್ರಿಂದ ಒಂದು ಕ್ಲಬ್ ಟೈಪಲ್ಲಿ ಈಗ ನೆಹರು ಮೈದಾನದಲ್ಲಿ ಮಾಡಿದೆ ಆ ರೀತಿ ಮಾಡಿ ಅದಕ್ಕೊಂದು ನಿರ್ವಹಣೆಗೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿ 2.5 ಕೋಟಿ ಇಡುವ, ಅದನ್ನು ನಾವು ಮಾಡಿಯೇ ಮಾಡ್ತೇವೆ. ಮತ್ತು 2 ಕೂಡ ಒಟ್ಟಿಗೆ ಇನಾಗ್ರೇಷನ್ ಮಾಡ್ತೇವೆ ಅಂತಕ್ಕಂಥದ್ದು ಇದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಈಜುಕೊಳವನ್ನು ಮತ್ತು ಮೈದಾನವನ್ನು ಏಕಕಾಲದಲ್ಲಿ ಅಭಿವೃದ್ಧಿಪಡಿಸಿ ಒಟ್ಟಿಗೆ ಉದ್ಘಾಟನೆ ಮಾಡ್ತೇನೆ, ಇದಕ್ಕೆ ನಾನು ಜವಾಬ್ದಾರಿ, ಇದಕ್ಕೆ ನಾನು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಮೇಲೆ ಆಣೆ ಆಗಿ ಹೇಳ್ತಕ್ಕಂಥ ಒಂದು ಮಾತನ್ನು ಶಾಸಕರು ಹೇಳಿದರು ಸಾರ್ವಜನಿಕವಾಗಿ. ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಇದಾದ ನಂತರ ನಾವು ಸಾರ್ವಜನಿಕರಿಗೋಸ್ಕರ ನಾವು ಕೂಡ ಕ್ರೀಡಾಪಟುಗಳನ್ನೇ ಪ್ರೋತ್ಸಾಹಿಸಿರುವುದರಿಂದ ನಾವು ಇದಕ್ಕೆ ಒಪ್ಪಿ ಅದರ ನಂತರ ಕಾಮಗಾರಿ ಸ್ಟಾರ್ಟ್ ಆಯಿತು. ಈಗ 80% ಕಾಮಗಾರಿ ಆಗಿದೆ. ಭಾಳ ಆಶ್ಚರ್ಯ ಏನು ಹೇಳಿದರೆ, ತರಾತುರಿಯಲ್ಲಿ ಯಾಕೆ ಉದ್ಘಾಟನೆಗೆ ಇಟ್ಟರು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಬಬ್ಬುಸ್ವಾಮಿ ದೇವಸ್ಥಾನ ಇದೆ, ಅವರು ಕೊಟ್ಟಂಥ ನಕ್ಷೆ ಪ್ರಕಾರ ಅದಕ್ಕೆ ಒಂದು ಸುಸಜ್ಜಿತವಾದಂಥ ಒಂದು ರೋಡು ಪ್ರತ್ಯೇಕವಾಗಿ ಹೋಗ್ತಕ್ಕಂಥದ್ದು. ಅದರ ಸೈಡಿಂದಲೇ ನಮ್ಮ ಈಗ ಸ್ಮಾರ್ಟ್ ಸಿಟಿಯ ಈಜುಕೊಳ ಅಂತ ಬರೆದಿದ್ದಾರೆ, ಅಲ್ಲಿಗೆ ಒಂದು ರೋಡ್ ಕನೆಕ್ಟಿವಿಟಿ ಅವರು ಕ್ಲಿಯರಾಗಿ ಮಾಡಬೇಕು. ಅದಾದ ನಂತರ ಆಚೆ ಸೈಡಲ್ಲಿ ಕೂಡ ಡ್ರೈನೇಜ್ ವ್ಯವಸ್ಥೆ ಇದೆ.
ಈ ಡ್ರೈನೇಜಿಗೆ ಏನು ಹೇಳಿದರು, ಈ ಡ್ರೈನೇಜ್ ಯಾಕಂತ ಹೇಳಿದರೆ ಅದು ಕೆಳಗೆ ಹೋಗ್ತಕ್ಕಂಥದ್ದು, ನೀರು ಹೋಗಿ ನಮ್ಮ ದೊಡ್ಡ ಇದಕ್ಕೆ ಸೇರ್ತಕ್ಕಂಥ ವ್ಯವಸ್ಥೆ ಅದು. ಅದಕ್ಕೇನು ಮಾಡಿದರು, ಅಲ್ಲಿ ಸ್ಥಳೀಯವಾಗಿ 3-4 ಮನೆ ಇತ್ತು, ಅವರಿಗೂ ಕೂಡ ನಿಮಗೆ ಆ ರೋಡನ್ನು ಮಾಡಿ ಅವರಿಗೂ ಕನೆಕ್ಟಿವಿಟಿ ಇಟ್ಟು ಅಡಿಗೆ ಮೇಲ ಇದನ್ನು ಮಾಡಿ ಅದಕ್ಕೆ ಒಂದು ಟೆಕ್ನಾಲಜಿ ಹೇಳಿದರು, ಅದೆಲ್ಲ ಹೇಳಿದರು. ಈಗ ಏನಾಗಿದೆ ಹೇಳಿದರೆ ಅದು ಯಾವುದೂ ಇಲ್ಲ, ಡ್ರೈನೇಜ್ ಬಂದಾಗಿದೆ. ಇವತ್ತು ಮಳೆಗಾಲದಲ್ಲಿ ಸುಭಾಷ್ ನಗರ ಆಗಲಿ ಇನ್ನೊಂದಾಗಲಿ ಎಲ್ಲ ಮುಳುಗ್ತಾ ಇದೆ ರೋಡು. ಒಂದು ದೊಡ್ಡ ಮಳೆ ಬಂದರೆ ಕೂಡ ಮುಳುಗುವಂಥ ಪರಿಸ್ಥಿತಿ. ಇದು ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದರೆ, ಸ್ಮಾರ್ಟ್ ಸಿಟಿಯ ಒಂದು ಸಂಪೂರ್ಣ ಕಾರ್ಯ ಆಗದೆ ಉದ್ಘಾಟನೆ ಮಾಡ್ತಕ್ಕಂಥ ವ್ಯವಸ್ಥೆ ಏನಿದೆ ಅಂತಕ್ಕಂಥದ್ದು. ಮೂರನೇದು, ನಮಗೆ ಈ ಒಂದು ಮೈದಾನಕ್ಕೆ ನಮ್ಮ ಬೇಡಿಕೆ ಇರುವುದಿಷ್ಟೇ. ಮೈದಾನಕ್ಕೆ ನೀವು ನಮಗೇನು ಸ್ಥಳೀಯರಿಗೆ ಉಪಯೋಗಕ್ಕೋಸ್ಕರ, ಕ್ರೀಡೆಗೆ ಉಪಯೋಗಿಸ್ಕರ ನೀವು ಏನು ಹೇಳಿದ್ದೀರಿ ಅದನ್ನು ನೀವು ಮಾಡಬೇಕು. ಇದಾದ ನಂತರ ಈಗ ಒಂದು 15 ದಿವಸದಲ್ಲಿ ಉದ್ಘಾಟನೆಗೆ ದಿನಾಂಕ ಫಿಕ್ಸ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬರುವುದಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನಾವು ಈಗಾಗಲೇ ಹೇಳಿದ್ದೇವೆ, ಸರ್ ತಾವು ಈಗಾಗಲೇ ಯಾವುದೇ ಜನರ ವಿರುದ್ಧವಾಗಿರ್ತಕ್ಕಂಥ ಯಾವುದೇ ಇದಕ್ಕೆ ನಾನು ಭಾಗವಹಿಸುವುದಿಲ್ಲ ಅಂತ ಮಾತನ್ನು ತಾವು ಹೇಳಿದ್ದೀರಿ.